ಈ ಸೋಂಕಿನಿಂದ ದೇವರು ನಮ್ಮನ್ನು ಹಾಗೂ ನಾವು ಯಾರಿಗಾಗಿ ಕರಗಳನ್ನೆತ್ತಿದ್ದೇವೆ, ನಮ್ಮ ಈ ಹರಿಹರ ಊರಿಗಾಗಿ, ದಾವಣಗೆರೆ ಜಿಲ್ಲೆಗಾಗಿ, ನಮ್ಮ ರಾಜ್ಯ ಕರ್ನಾಟಕಕ್ಕಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ವಿಶ್ವಕ್ಕಾಗಿ ಅದ್ಭುತಗಳ ಸರಮಾಲೆ ಈ ಆರಾಧನೆಯಲ್ಲಿ ದೇವರು ಕೊಡುತ್ತಾರೆ. ಸಮರ್ಪಿಸುತ್ತೇವೆ, ಹಿರಿಯರನ್ನು ಸಮರ್ಪಿಸುತ್ತೇವೆ. ಇದೋ ದೇವ, ಈ ಸಮಯದಲ್ಲಿ ಎಲ್ಲಾ ಜಾತಿ ಜನಾಂಗದ ಜನರು ನಿಮ್ಮವರು ದೇವ, ಅವರ ಮೇಲೆ ಕರುಣೆಯಾಗಿರಿ. ನೀವು ದಯೆ ತೋರದಿದ್ದರೆ ನಮಗೆ ದಯೆ ತೋರುವವರು ಯಾರು ಇಲ್ಲ ಕರ್ತನೆ. ಇದು ನಾವು ನಮ್ಮ ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಮನಸ್ಸಿನಿಂದ ಆರಾಧಿಸ್ತಾ ಇದ್ದೇವೆ, ನಮ್ಮನ್ನೇ ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಮೇಲೆ ಕರುಣೆಯಾಗಿರಿ. ಇದು ಈ ಕರುಣೆ ಆಶೀರ್ವಾದ ಇಳಿದು ಬರಲಿ. ನಮಗಾಗಿ ಹಗಲಿರುಳು ಸೇವೆ ಮಾಡುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ವಿಶ್ವದಿಂದ ಬಿಟ್ಟು ಹೋಗಲಿ. ವಿಶ್ವ ಸಮುದಾಯ ಆರೋಗ್ಯವನ್ನು ಮತ್ತೆ ಪಡೆಯಲಿ, ಹೊಸ ಚೈತನ್ಯವನ್ನು ಪಡೆಯಲಿ. ಇದೋ ದೇವ, ನಮ್ಮ ಬಲಹೀನತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ, ನಮ್ಮ ದುಃಖ ದುಗುಡಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮನ್ನು ನಾವು ಆರಾಧಿಸ್ತಾ ಇದ್ದೇವೆ. ಸಕಲ ಸರ್ವಶಕ್ತ ದೇವರು ನೀವು. ಇದೋ ಯೆಹೋವ ಜೈರೆ, ರಾಫಾ, ನಿಸಿಯೆ, ಶಾಲೋಮ್, ಶಮ್ಮ, ಸಿದ್ಕೇನು, ಸರ್ವಶಕ್ತ ದೇವರು ನೀವಾಗಿದ್ದೀರಿ. ಗುಣಪಡಿಸುವ ದೇವರು ನೀವಾಗಿದ್ದೀರಿ. ವಿಶ್ವವನ್ನು ಆಳುವ ದೇವರು ನೀವಾಗಿದ್ದೀರಿ. ಎಲ್ಲ ಕೇಡುಗಳಿಂದ ರಕ್ಷಿಸುವ ದೇವರು ನೀವಾಗಿದ್ದೀರಿ. ಹಾಲೆಲೂಯಾ, 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 ಹಾಲೆಲೂಯಾ. ಹಲಮರಗಿ ಬ್ರಷಾರ ಬಲಗರ ಶಂದರಿಯರ ಬರ ಅಲ್ಫಾ ಕೊರ ರಫ 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 ಹದಿರೇರ ಮಗಶರಿಯರ ಬರ ಶಮ್ಮಲ್ಲ ಕೆಮ್ಮೆರ ಬರ ಬರ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ತಂದೆ ಸ್ತೋತ್ರ, ತಂದೆ ವಂದನೆ. ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ವಂದನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಭಯ ಭೀತಿ ಬಿಟ್ಟು ಹೋಗುತ್ತೆ, ರೋಗ ಸೌಖ್ಯವಾಗುತ್ತೆ. ನೀವಿದ್ದ ಸ್ಥಳಗಳಿಂದ ಈ ಡಿವೈನ್ ಲೈವ್ ನೋಡುವ ಮೂಲಕ, ಎಲ್ಲಿದ್ದರೂ ಆ ಸ್ಥಳದಲ್ಲಿ ಡಿವೈನ್ ವರ್ಡ್ ಮೂಲಕ ನೋಡುವಾಗ ಅಭಿಷೇಕ, ದೇವರ ವಾಕ್ಯದ ಅಭಿಷೇಕ ಇಳಿದು ಬರಲಿ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ನಮ್ಮನ್ನು ಸ್ಪರ್ಶಿಸಲಿ, ನಮ್ಮ ಕುಟುಂಬವನ್ನು ಸ್ಪರ್ಶಿಸಲಿ, ನಮ್ಮ ಮಕ್ಕಳನ್ನು ಸ್ಪರ್ಶಿಸಲಿ. ಟಚ್ ಪವರ್ ಅಪಾನ್ us Lord. Hallelujah, 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 hallelujah. ಎರಡು ಕರಗಳನ್ನು ಹೃದಯದ ಮೇಲಿಟ್ಟು ನನ್ನ ಜೊತೆ ಪ್ರಾರ್ಥಿಸಿ. ಪ್ರಭು ಯೇಸುವೇ, ಎಲ್ಲರೂ ಗಟ್ಟಿಯಾಗಿ, ಪ್ರಭು ಯೇಸುವೇ, ನಮ್ಮನ್ನೇ ಈ ಆರಾಧನೆ ಆದಾಯವನ್ನು ಕರುಣಿಸಿರಿ. ಈ ಸಂಕಷ್ಟದ ಕಾಲದಲ್ಲಿ, ಸಾಂಕ್ರಾಮಿಕ ರೋಗದ ಕಾಲದಲ್ಲಿ ನಾವು ಕಾರ್ಯಗಳ ಮೇಲೆ ಯೇಸುವೇ ಕರುಣೆಯಾಗಿರಿ. ಯೇಸುವೇ, ಈ ವ್ಯಾಧಿಯನ್ನು ಸಮರ್ಪಿಸಿ ಬಿಡುಗಡೆಗಾಗಿ ಮೊರೆ ಇಡುತ್ತೇವೆ. ಈ ದಿನಗಳಲ್ಲಿ ಸಂಕಷ್ಟದಲ್ಲಿರುವ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಯೇಸುವೇ, ಈ ಆರಾಧನೆಯ ಶಕ್ತಿ ನಮ್ಮ ಮೇಲೆ ಇಳಿದು ಬರಲಿ. ವಿಮೋಚನಾ ಕಾಂಡ 23ನೇ ಅಧ್ಯಾಯ ವಾಕ್ಯ 25. ನೀವು ನನ್ನೊಬ್ಬನನ್ನೇ ಆರಾಧಿಸುವಾಗ ನಿಮ್ಮ ಅನ್ನಪಾನೀಯಗಳನ್ನು ಆಶೀರ್ವದಿಸುವೆನು. ಮಾರಕವಾದ ವ್ಯಾಧಿ ನಿಮ್ಮ ಮನೆಯ ಬಳಿ ಸುಳಿಯುವುದಿಲ್ಲ. ಯೇಸುವೇ, ನಾವು ನಿಮ್ಮನ್ನು ಆರಾಧಿಸುತ್ತಾ ಇದ್ದೀವಿ, ಈ ವಿಶ್ವಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಯೇಸುವೇ, ನಮ್ಮ ಮೇಲೆ ಕರುಣೆಯಾಗಿರಿ. ಹರಿಹರ ಮಾತೆಯೇ, ನಮಗಾಗಿ ಈ ಸಮಯದಲ್ಲಿ ವಿಶೇಷವಾಗಿ
ಪ್ರಾರ್ಥಿಸಿರಿ. ಕುಟುಂಬಗಳಲ್ಲಿರುವ ಎಲ್ಲ ದುಃಖಗಳನ್ನು ಸಮರ್ಪಿಸುತ್ತೇವೆ. ಯೇಸುವೆ, ಆರಾಧಿಸುವಾಗ ಅದ್ಭುತಗಳು ನಡೆಯುವ ಸಮಯ, ಆರಾಧನೆ ಮಾಡುವಾಗ ರೋಗ ರುಜಿನಗಳು ಬಿಟ್ಟು ಹೋಗುವ ಸಮಯ, ಆರಾಧಿಸುವಾಗ ನಮ್ಮ ವಿಶ್ವಾಸ ಬಲಪಡಿಸುವ ಸಮಯ, ಆರಾಧಿಸುವಾಗ ನಮಗೆ ಹೊಸ ಚೈತನ್ಯ ಧೈರ್ಯ ಬರುವ ಸಮಯ, ಆರಾಧಿಸುವಾಗ ನಿಮ್ಮ ಪ್ರೀತಿಯಿಂದ ತುಂಬಲ್ಪಡುವ ಸಮಯ. ಯೇಸುವೇ, 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 ನಿಮ್ಮ ಪ್ರೀತಿಯಿಂದ ನಮ್ಮನ್ನು ತುಂಬಿರಿ. ಯೇಸುವೇ, ಯೇಸುವೇ, ನಿಮ್ಮ ಪ್ರೀತಿಯಿಂದ ನಮ್ಮನ್ನು ತುಂಬಿರಿ. ಎರಡು ಕರಗಳನ್ನು ಮೇಲೆತ್ತಿ ಒಂದು 10 ಸರಿ ಗಟ್ಟಿಯಾಗಿ ಹೇಳಿ, ಯೇಸುವೇ, ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ. ಜೀಸಸ್, ಫಿಲ್ ಮಿ ವಿತ್ ಯುವರ್ ಲವ್. ಯೇಸುವೇ, ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ. ಯೇಸುವೇ, ನಿಮ್ಮ ಪ್ರೀತಿಯಿಂದ ನಮ್ಮನ್ನು ತುಂಬಿರಿ. ಯೇಸುವೇ, ನಿಮ್ಮ ಪ್ರೀತಿಯಿಂದ ನಮ್ಮ ಕುಟುಂಬವನ್ನು ತುಂಬಿರಿ. ಯೇಸುವೇ, ನಿಮ್ಮ ಪ್ರೀತಿಯಿಂದ ನಮ್ಮ ಊರನ್ನು ತುಂಬಿರಿ. ಯೇಸುವೇ, ನಿಮ್ಮ ಪ್ರೀತಿಯಿಂದ ನಮ್ಮ ರಾಜ್ಯವನ್ನು ತುಂಬಿರಿ. ಯೇಸುವೇ, ನಿಮ್ಮ ಪ್ರೀತಿಯಿಂದ ನಮ್ಮ ದೇಶವನ್ನು ತುಂಬಿರಿ. ಯೇಸುವೇ, ನಿಮ್ಮ ಪ್ರೀತಿಯಿಂದ ಎಲ್ಲ ರೋಗಿಗಳನ್ನು ತುಂಬಿರಿ. ಯೇಸುವೇ, ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ. ಯೇಸುವೇ, ನಿಮ್ಮ ಪ್ರೀತಿಯಿಂದ ನಮ್ಮನ್ನು ತುಂಬಿರಿ. ಗಟ್ಟಿಯಾಗಿ, ಯೇಸುವೇ, ನಿಮ್ಮ ಪ್ರೀತಿಯಿಂದ ನಮ್ಮನ್ನು ತುಂಬಿರಿ. 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 ಯೇಸುವೇ, ನಿಮ್ಮ ಪ್ರೀತಿಯಿಂದ ವಿಶ್ವವನ್ನು ತುಂಬಿರಿ. ಯೇಸುವೇ, ನಿಮ್ಮ ಪ್ರೀತಿಯಿಂದ ವಿಶ್ವ ಕುಟುಂಬವನ್ನು ತುಂಬಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೃದಯದಿಂದ ಆರಾಧಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿಸಿ ಆರಾಧಿಸೋಣ. ದೇವರ ಶಕ್ತಿ ನಮ್ಮ ಮೇಲೆ ಅಧಿಕರಿಸಲಿ. ಎಲ್ಲ ಕೇಡುಗಳಿಂದ ದೇವರು ನಮ್ಮನ್ನು ರಕ್ಷಿಸಲಿ. ಈ ಪರಮ ಪ್ರಸಾದದಲ್ಲಿ ದೇವರ ಪ್ರೀತಿಯ ಕೊರತೆ ಇರುವ ಎಲ್ಲ ಕುಟುಂಬಗಳಲ್ಲಿ, ಎಲ್ಲ ಹೃದಯಗಳಲ್ಲಿರುವ ದ್ವೇಷಗಳು ಬಿಟ್ಟು ಹೋಗಲಿ. ಹಗೆತನ ವೈಷಮ್ಯಗಳು ಬಿಟ್ಟು ಹೋಗಲಿ. ಆರಾಧನೆ ಮಾಡುವಾಗ ದ್ವೇಷ ಬಿಟ್ಟು ಹೋಗುತ್ತೆ. ಇದು ದೇವರ ಕರುಣೆ, ದೇವರ ಪ್ರೀತಿ ನಮ್ಮೆಲ್ಲರ ಮೇಲೆ ಹರಿಯಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ತಂದೆ ಸ್ತೋತ್ರ, ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಲ್ಲೋಣ, ಎದ್ದು ನಿಲ್ಲೋಣ. ಎರಡು ಕರಗಳನ್ನು ಹೃದಯದ ಮೇಲಿಡಿ. ಯೇಸು ನಮಗೆ ನುಡಿದರು, ಸ್ವರ್ಗದಿಂದ ನಾನು ನನ್ನ ಆತ್ಮರನ್ನು ನಿಮಗೆ ಕೊಡುವೆನು. ಆತ್ಮಕ್ಕೇನೋ ಬಲವಿದೆ, ದೇಹಕ್ಕೆ ಬಲ ಸಾಲದು. ನಮ್ಮ ದೇಹ ಅನೇಕ ಬಾರಿ ಸೋತು ಹೋಗುತ್ತೆ. ಕಾಮ, ಕ್ರೋಧ, ಮದ, ಮತ್ಸರಗಳಿಗೆ ಬಲಿಯಾಗುತ್ತೆ. ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹಕ್ಕೆ ಬಲಿಯಾಗುತ್ತೆ. ಯೋಹಾನ 10:10 ಯೇಸು ನುಡಿದರು, ಸೈತಾನನು ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು. ಸೇಟನ್ ಕಮ್ಸ್ ಟು ಕಿಲ್, ಡಿಸ್ಟ್ರಾಯ್, ಟು ಸ್ಟೀಲ್. ನಾನು ಬಂದಿದ್ದೀನಿ ಜೀವ ನೀಡಲು. ಐ ಹ್ಯಾವ್ ಕಮ್ ಟು ಗಿವ್ ಲೈಫ್ ಇನ್ ಅಬಂಡೆನ್ಸ್. सैतान येता आमकां नाश करूंक, जेजू आयला जीव दिवंक. ಯೇಸುವಿನಲ್ಲಿ ನಮಗೆ ಜೀವವಿದೆ. ಯೋಹಾನ 5:26 ಪಿತನು ಜೀವಕ್ಕೆ ಸ್ವಯಂ ಮೂಲವಾಗಿರುವಂತೆ ಪುತ್ರನನ್ನು ಜೀವಕ್ಕೆ ಸ್ವಯಂ ಮೂಲವಾಗಿ ಕರುಣಿಸಿದ್ದಾರೆ. ಜೀಸಸ್ ಈಸ್ ದ ಸೋರ್ಸ್ ಆಫ್ ಲೈಫ್. ಆ ಜೀವ, ಸ್ವಯಂ ಜೀವ ಮೂಲವಾದ ದೇವರ ಬಳಿಗೆ, ಈ ಪುಣ್ಯ ಸ್ಥಳದ ಬಳಿಗೆ ನಾವು ಬಂದಿದ್ದೀವಿ. ಇದೋ ಈ ರಾತ್ರಿ ನಮ್ಮ ಎಲ್ಲ ಯಾತನೆಗಳು, ಕೊರತೆಗಳು, ಕೊರಗುಗಳು, ವಿಶ್ವದ ಯಾತನೆಗಳು, ಕೊರತೆಗಳು, ಕೊರಗುಗಳು, ವಿಶೇಷವಾಗಿ ಕೋವಿಡ್-19 ಇದನ್ನು ಸಮರ್ಪಿಸುವ ಸಂದರ್ಭದಲ್ಲಿ ನಾವು ಹೆದರುವುದು ಬೇಡ, ಭಯಪಡುವುದು ಬೇಡ, ಜಿಗುಪ್ಸೆಗೊಳ್ಳುವುದು ಬೇಡ, ನಿರಾಶೆಗೆ ಒಳಗಾಗುವುದು ಬೇಡ, ಆತಂಕಕ್ಕೊಳಗಾಗುವುದು ಬೇಡ. ಎಲ್ಲ ಮಾಧ್ಯಮಗಳ ಅಲ್ಲಿ ಇಲ್ಲಿ ಈ ಸಮಾಚಾರವನ್ನು ಕೇಳಿ ಕೇಳಿ ಮನಸ್ಸು ಕುಬ್ಜ್ಯವಾಗಿ ಹೋಗಿದೆ, ಹೆದರಿ ಹೋಗಿದೆ. ಬೈಬಲ್ ಹೇಳುತ್ತೆ ಭಯಪಡಬೇಡ. ಯೇಸು ಹೇಳ್ತಾರೆ ಭಯಪಡಬೇಡ. ಎಲ್ಲ ಭಯಗಳು ಯೇಸುವಿನ ಮುಂದೆ ಸಮರ್ಪಿಸಿ, ದೇವರು ನಮ್ಮೊಂದಿಗಿರುವಾಗ ನಮಗೆ ವಿರೋಧ ನಿಲ್ಲುವವರು ಯಾರು? 8:31 ರೋಮನ್ನರಿಗೆ ಬರೆದ ಪತ್ರಿಕೆ. ದೇವರು ನಮ್ಮೊಂದಿಗಿರುವಾಗ, ಇಫ್ ಗಾಡ್ ಈಸ್ ವಿತ್ ಅಸ್ ಹೂ ಈಸ್ ಅಗೇನ್ಸ್ಟ್ ಅಸ್. 1 ಯೋಹಾನ 4:4 ನನ್ನೊಳಗಡೆ ಇರುವ ಯೇಸು ಈ ಲೋಕದಲ್ಲಿರುವ ದುಷ್ಟನಿಗಿಂತ ಶ್ರೇಷ್ಠರು. ಒನ್ ಹೂ ಈಸ್ ವಿದಿನ್ ಮೀ ಈಸ್ ಗ್ರೇಟರ್ ದೆನ್ ಒನ್ ಹೂ ಈಸ್ ಇನ್ ದ ವರ್ಲ್ಡ್. ಹೌದು, ಆ ಯೇಸುವಿನ ಮುಂದೆ ಇದ್ದೀವಿ. ಯೇಸು ನಮಗೆ ವಾಗ್ದಾನಿಸಿದ್ದಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ನಾವು ಯಾರು ಅನಾಥರಲ್ಲ. ವಿ ಆರ್ ನಾಟ್ ಆರ್ಫನ್ಸ್. ನಮಗೆ ದೇವರಿದ್ದಾರೆ, ಜೀವ ಪ್ರಾಣ ಶ್ವಾಸ ಕೊಟ್ಟ ದೇವರಿದ್ದಾರೆ. ನಮಗಾಗಿ, ಲೋಕಕ್ಕೆ, ಲೋಕ ಕಲ್ಯಾಣಕ್ಕಾಗಿ, ಪಾಪಕ್ಕೆ ಪರಿಹಾರ ಬಲಿಯಾಗಿ ಯೇಸು ಸ್ವಾಮಿಯನ್ನು ದೇವರು ಕೊಟ್ಟ ತಾಯಿ ಇದ್ದಾರೆ.
ಅದಕ್ಕೆ ಪುಣ್ಯ ಬಸಿಲಿಕಾ ಪುಣ್ಯ ಸ್ಥಳದಲ್ಲಿ ಆ ತಾಯಿಯ ಪಾದದ ಬಳಿಗೆ ಯೇಸು ಪ್ರಾರ್ಥಿಸಲು ಬಂದಿದ್ದೀವಿ. ಈ ಆರಾಧನೆಯಲ್ಲಿ ಯೇಸು ನಮ್ಮನ್ನು ಮುಟ್ಟಲಿ, ಈ ಆರಾಧನೆಯಲ್ಲಿ ಯೇಸು ನಮ್ಮ ಮೇಲೆ ಕರುಣೆ ತೋರಲಿ. ಈಚೆ ನೋಡಿ, ಎಲ್ಲರೂ ಪರಮಪ್ರಸಾದವನ್ನು ನೋಡಿ ನಿಮ್ಮ ದೃಷ್ಟಿ ಅವರತ್ತ ಮಾತ್ರ ನೆಟ್ಟಿರಲಿ. ಎರಡು ಕಣ್ಣುಗಳನ್ನು ಮುಚ್ಚಿ ಪವಿತ್ರಾತ್ಮರಿಗಾಗಿ ನಾವೀಗ ಪ್ರಾರ್ಥಿಸುವ ಸಮಯ. ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬರುವ ಸಮಯ. ಪವಿತ್ರಾತ್ಮರ ಶಕ್ತಿಯನ್ನು ನಾವು ಅನುಭವಿಸುವ ಸಮಯ. ಇದೋ ನಮ್ಮ ಮೇಲೆ ಹಾಗೂ ಡಿವೈನ್ ವರ್ಡ್ ಲೈವ್ ಆಗಿ ನೋಡುತ್ತಿರುವ ಪ್ರತಿಯೊಬ್ಬರ ಮೇಲೆ ಪವಿತ್ರಾತ್ಮರ ಶಕ್ತಿ ಇಳಿದು ಬರಲಿ. ಪವಿತ್ರಾತ್ಮರು ನಿಮ್ಮಲ್ಲಿ ಬಂದಾಗ, ದೇವರ ಕರುಣೆ ನಿಮ್ಮಲ್ಲಿ ಇಳಿದು ಬಂದಾಗ ನೀವು ಶಕ್ತಿಯುತರಾಗುವಿರಿ. ನೀವು ಜಗದಲ್ಲೆಲ್ಲ ಸಾಕ್ಷಿಯಾಗುವಿರಿ. ಯಾವ ಕೇಡು, ಯಾವ ನಿರಾಶೆಗಳು ನಿಮ್ಮ ಒಳಗಡೆ ಬರಲಾರವು. ಇದೋ ಯೇಸುವೆ, ನಮ್ಮ ಮೇಲೆ ಕರುಣೆಯಾಗಿರಿ. ಆತ್ಮರ ಬಲದಿಂದ, ಆತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿರೆಂದು ಈ ಆತ್ಮರ ಹಾಡನ್ನು ನಾವೀಗ ಆಲಿಸೋಣ, ಆಡೋಣ. ಸ್ಫೂರ್ತಿಯ ನೀಡುತ್ತಾ ಆತ್ಮರೇ ಬನ್ನಿ. ಪಾವನ
ನಾವು ಪ್ರಾರ್ಥಿಸೋಣ. ಯೇಸುವೆ, ನಿಮ್ಮ ಪಾವನಾತ್ಮರಿಂದ ನಮ್ಮನ್ನು ತುಂಬಿರಿ. ಎರಡು ಕರಗಳನ್ನು ಮೇಲೆತ್ತಿ ಒಂದು 10 ಸರಿ ಗಟ್ಟಿಯಾಗಿ ಹೇಳಿ, ಯೇಸುವೆ, ನಿಮ್ಮ ಪಾವನಾತ್ಮರಿಂದ ನನ್ನನ್ನು ತುಂಬಿರಿ. ಯೇಸುವೆ, ನಿಮ್ಮ ಪವಿತ್ರ ಆತ್ಮರ ಶಕ್ತಿ 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 ನನ್ನನ್ನು ಗಟ್ಟಿಯಾಗಿ. ಯೇಸುವೆ, ನಿಮ್ಮ ಪವಿತ್ರ ಆತ್ಮರ ಶಕ್ತಿ ನನ್ನನ್ನು ತುಂಬಿರಿ. ಯೇಸುವೆ, ನಿಮ್ಮ ಪವಿತ್ರ ಆತ್ಮರ ಶಕ್ತಿ ನನ್ನನ್ನು ತುಂಬಿರಿ. ಯೇಸುವೆ, ನಿಮ್ಮ ಪವಿತ್ರ ಆತ್ಮರ ಶಕ್ತಿ ನನ್ನನ್ನು ತುಂಬಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಗಟ್ಟಿಯಾಗಿ ಹೃದಯದಿಂದ ಇದೋ ದೇವರ ಆತ್ಮರ ಶಕ್ತಿನ ನಾವು ತುಂಬಲ್ಪಡುವಂತೆ, ನಮ್ಮಲ್ಲಿರೋ ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ಎಲ್ಲ ಪಾಪ ಶಾಪಗಳು ದೂರ ಹೋಗುವಂತೆ, ಹೊಸ ಶಕ್ತಿ, ಹುಮ್ಮಸ್ಸು, ಚೈತನ್ಯ ನಮಗೆ ಲಭಿಸುವಂತೆ ಆತ್ಮರೇ ನಮ್ಮಲ್ಲಿ ಇಳಿದು ಬಂದಿರಿ. ಆತ್ಮರೇ, ಪಂಚದಶಮಿ ದಿನದಂದು ಶಿಷ್ಯರ ಮೇಲೆ ಇಳಿದು ಬಂದ ಹಾಗೆ ನಮ್ಮನ್ನು ಬಲಪಡಿಸಿರಿ. ಅಗ್ನಿಯ ಜ್ವಾಲೆಯಾಗಿ ನೀವು ನಮ್ಮ ಮೇಲೆ ಇಳಿದು ಬನ್ನಿ. ಇದು ನಮ್ಮ ದೇಹ, ಆತ್ಮ, ಮನಸ್ಸು ಎಲ್ಲ ಬಲಹೀನತೆಗಳನ್ನು ಮನ್ನಿಸಿ, ಎಲ್ಲ ಬಲಹೀನತೆಗಳನ್ನು ನಿಷ್ಕ್ರಿಯಗೊಳಿಸಿ. ಟಚ್ fire upon us, Lord. Hallelujah, 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 hallelujah. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಭಾವನಾತ್ಮರೇ ಬೇಗ ಇಳಿದು ಬನ್ನಿ. ಎಲ್ಲರೂ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಭಾವನಾತ್ಮರೇ ಬೇಗ ಹಿಡಿದು ಬನ್ನಿ. ಹಲ್ಲೇಲು ಹಲ್ಲೇಲುಯಾ, ಹಲ್ಲೇಲು ಹಲ್ಲೇಲುಯಾ, ಹಲ್ಲೇಲು ಹಲ್ಲೇಲುಯಾ, ಹಲ್ಲೇಲು ಹಲ್ಲೇಲುಯಾ. ಕರಗಳನ್ನು ಹೃದಯದ ಮೇಲೆ ಇಡೋಣ, ಕಣ್ಣುಗಳನ್ನು ಮುಚ್ಚಿ. ಪಾವನಾತ್ಮರಿಗಾಗಿ ನಾವು ಪ್ರಾರ್ಥಿಸಿದ್ದೀವಿ. ಆ ಪವಿತ್ರ ಆತ್ಮರು ನಮಗೆ ದೇವರ ವಾಕ್ಯವನ್ನು ಆಲಿಸಲು ಶಕ್ತಿ ಕೊಡುತ್ತಾರೆ. ಬೈಬಲ್ ಗ್ರಂಥ ಹೇಳುತ್ತೆ, ದೇವರ ವಾಕ್ಯ ಪವಿತ್ರ ಆತ್ಮರ ಖಡ್ಗ. ಈ ಖಡ್ಗ ಅಂದರೆ ಏನು? ಈ ಪವಿತ್ರಾತ್ಮರು ಈ ಬಾಹ್ಯ ಖಡ್ಗ ಅಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಈ ಖಡ್ಗ ಆಧ್ಯಾತ್ಮಿಕ ನಮ್ಮ ಹೋರಾಟ, ನಮ್ಮೊಳಗಡೆ ಇರುವ ರೋಗ ರುಜಿನಗಳನ್ನು, ಪಾಪ ಶಾಪಗಳನ್ನು ನಿಷ್ಕ್ರಿಯಗೊಳಿಸುವ ಶಕ್ತಿ ದೇವರ ವಾಕ್ಯಕ್ಕೆ ಇದೆ. ಸುಜ್ಞಾನ ಗ್ರಂಥ 16:12 ನುಡಿಯುತ್ತೆ, ಅವರು ಗುಣ ಹೊಂದಿದ್ದು ಗಿಡ ಮೂಲಿಕೆಗಳಿಂದ ಅಲ್ಲ, ಮೆತ್ತಗೆ ಮಾಡುವಂತಹ ಮುಲಾಮಿನಿಂದ ಅಲ್ಲ. ಅದಾಯಿತು ಏ ಸರ್ವೇಶ್ವರ, ಎಲ್ಲವನ್ನು ಸ್ವಸ್ಥವಾಗಿಸುವಂತಹ ನಿಮ್ಮ ವಾಕ್ಯದಿಂದ. They were healed not by herb or politics, it is by the word of God. ಕೀರ್ತನೆ 147:3, ವಾಸಿ ಮಾಡುವೆನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸುವೆನು ಅವರ ಗಾಯಗಳನ್ನು. He heals the broken hearted, he binds up their wounds. ಕೀರ್ತನೆ 107, 17, 18, 19, 20 ನುಡಿಯುತ್ತೆ, ಪಾಪಿಗಳಾದರೂ ಅವರು, ರೋಗಿಗಳಾದವರು ಅವರು ಪಾಪದ ನಿಮಿತ್ತ, ಬಾಧೆಗೊಳಗಾದರೂ ಅವರು ರೋಗದ ನಿಮಿತ್ತ. ಅವರು ಸಂಕಟದಲ್ಲಿ ಮೊರೆಯಿಟ್ಟರು ಪ್ರಭುವಿಗೆ, ಪ್ರಭು ತಮ್ಮ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದರು. ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 4:12, ದೇವರ ವಾಕ್ಯ ಜೀವಂತವಾದುದು, ದೇವರ ವಾಕ್ಯ ಕ್ರಿಯಾತ್ಮಕವಾದುದು, ಅದ್ಭುತವಾದುದು. ಆ ಜೀವಂತವಾದ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡಲಿ. ನಮ್ಮ ರೋಗ ರುಜಿನಗಳು, ನಮ್ಮ ಊರಿನ ಮೇಲಿರುವ ರೋಗ ರುಜಿನಗಳು ಈ ಡಿವೈನ್ ವರ್ಡ್ ಮೂಲಕ ಜನರು ನೋಡುವಾಗ ವಿಶ್ವದಲ್ಲಿರುವ ರೋಗ ರುಜಿನಗಳು ಬಿಟ್ಟು ಹೋಗಲಿ. ಇದೋ ನಿಮ್ಮ ವಾಕ್ಯ ನಮಗೆ ಆಶೀರ್ವಾದವಾಗಲಿ. ಯೇಸುವೆ, ನಿನ್ನ ವಾಕ್ಯದಿಂದ ನಮ್ಮನ್ನು ಅಧಿಕರಿಸು, ವಾಕ್ಯದಿಂದ ನಮ್ಮನ್ನು ಬಲಪಡಿಸು. ಈ ವಾಕ್ಯ ಸತ್ಯ, ಈ ವಾಕ್ಯ ನಿತ್ಯ, ಈ ವಾಕ್ಯವೇ ಜೀವ. ಈ ಜೀವವುಳ್ಳ ವಾಕ್ಯದಿಂದ ನಮ್ಮನ್ನು ಅಭಿಷೇಕಿಸು ಎಂಬುದಾಗಿ ನಾವೀಗ ಆ ವಾಕ್ಯವನ್ನು ಆಲಿಸೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಲೂಕನ ಶುಭ ಸಂದೇಶ ಅಧ್ಯಾಯ 7, ವಾಕ್ಯಗಳು 11 ರಿಂದ 17.
ಇದಾದ ನಂತರ ಯೇಸುಸ್ವಾಮಿ ನಾಯಿನ್ ಎಂಬ ಊರಿಗೆ ಹೊರಟರು. ಅವರೊಂದಿಗೆ ಶಿಷ್ಯರು ಅನೇಕ ಜನರು ಹೊರಟರು. ಊರ ಬಾಗಿಲನ್ನು ಸಮೀಪಿಸಿದಾಗ ಒಂದು ಶವಯಾತ್ರೆಯನ್ನು ಅವರು ಎದುರುಗೊಂಡರು. ಆ ಸತ್ತವನು ತನ್ನ ತಾಯಿಗೆ ಒಬ್ಬನೇ ಮಗ, ಆಕೆಯು ವಿಧವೆ. ಜನರ ದೊಡ್ಡ ಗುಂಪೊಂದು ಆಕೆಯೊಡನೆ ಬರುತ್ತಿತ್ತು. ಪ್ರಭು ಯೇಸು ಆಕೆಯನ್ನು ಕಂಡದ್ದೇ ಕನಿಕರಗೊಂಡು ಅಳಬೇಡ ಎಂದು ಹೇಳಿ ಚಟ್ಟದ ಹತ್ತಿರಕ್ಕೆ ಬಂದು ಅದನ್ನು ಮುಟ್ಟಿದರು. ಹೊತ್ತುಕೊಂಡು ಹೋಗುತ್ತಿದ್ದವರು ಹಾಗೆಯೇ ನಿಂತರು. ಆಗ ಯೇಸು, ಯುವಕನೇ, ನಾನು ನಿನಗೆ ಹೇಳುತ್ತೇನೆ, ಎದ್ದೇಳು ಎಂದರು. ಸತ್ತವನು ಎದ್ದು ಕುಳಿತು ಮಾತನಾಡಲಾರಂಭಿಸಿದನು. ಯೇಸು ಆ ಮಗನನ್ನು ತಾಯಿಗೆ ಒಪ್ಪಿಸಿದರು. ಎಲ್ಲರೂ ಭಯಭ್ರಾಂತರಾದರು. ಮಹಾಪ್ರವಾದಿಯೊಬ್ಬನು ನಮ್ಮಲ್ಲೇ ಉದಯಿಸಿದ್ದಾನೆ, ದೇವರು ತಮ್ಮ ಜನರನ್ನು ರಕ್ಷಿಸಲು ಬಂದಿದ್ದಾರೆ ಎಂದು ದೇವರನ್ನು ಕೊಂಡಾಡಿದರು. ಯೇಸುವಿನ ಈ ಸಮಾಚಾರ ಜುದೇಯ ನಾಡಿನಲ್ಲೆಲ್ಲ ಹಾಗೂ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲೆಲ್ಲ ಹರಡಿತು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ, ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ದಯವಿಟ್ಟು ಕೂತ್ಕೊಳ್ಳಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾನು ಓದಿದ ಈ ದೇವರ ವಾಕ್ಯ ವಿಧವೆಯ ಮಗನಿಗೆ ಜೀವದಾನ. ಇವತ್ತು ಎಷ್ಟೋ ಮಂದಿ ಈ ರಾತ್ರಿ ಈ ಸಾಯಂಕಾಲ ಆ ಜೀವಕ್ಕಾಗಿ, ಆ ಜೀವ ಉಳಿಸುವುದಕ್ಕಾಗಿ ಹವಣಿಸುತ್ತಿರಬಹುದು, ಹಾತೊರೆಯುತ್ತಿರಬಹುದು, ಕಷ್ಟಪಡ್ತಿರಬಹುದು. ಏಕೆಂದರೆ ಇವತ್ತು ಜೀವದ ಭಯ ಬಂದುಬಿಟ್ಟಿದೆ. ಈ ಕೊರೋನಾ ಎಂಬ ವ್ಯಾಧಿ ಯಾವಾಗ ಎಲ್ಲಿ ಯಾರಿಗೆ ಹರಡುತ್ತೆ ಎಂಬುದಾಗಿ ಗೊತ್ತಾಗುತ್ತಾ ಇಲ್ಲ. ಈ ವ್ಯಾಧಿಯಿಂದ ನಾವು ಮುಕ್ತಿ ಹೊಂದಬೇಕು ಎಂದು ನಾವು ಪ್ರಾರ್ಥಿಸುತ್ತೇವೆ. ಅಥವಾ ಎಲ್ಲೋ ಟೆಸ್ಟಿಗೆ ಹೋದ್ರು ಅಲ್ಲಿ ಪಾಸಿಟಿವ್ ಅಂತ ಬಂತು, ಹೆದರಬೇಕಾಗಿಲ್ಲ. ನಿಮ್ಮ ಜೊತೆಗೆ ಜೀವ ಕೊಟ್ಟ ದೇವರಿದ್ದಾರೆ, ಪ್ರಭು ಇದ್ದಾರೆ, ಯೇಸು ಇದ್ದಾರೆ. ಆತ್ಮೀಯರೇ, ಅನೇಕರು ಇವತ್ತು ಆಸ್ಪತ್ರೆಯಲ್ಲಿ ಕೂಡ ಸ್ಥಳ ಸಾಕಾಗಲಾರದೆ ಕಷ್ಟಪಡ್ತಾ ಇದ್ದಾರೆ. ಏನ್ ಮಾಡೋರು ಪಾಪ, ವೈದ್ಯರು ಅಥವಾ ಆಸ್ಪತ್ರೆಗಳು ಅಥವಾ ನರ್ಸ್ಗಳು ಕೂಡ ಎಷ್ಟು ಜನರು ಅಂತೇಳಿ ಅವರು ನೋಡ್ಲಿಕ್ಕೆ ಶಕ್ತರು, ಅವರ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಇವತ್ತು ಮನುಷ್ಯನ ಕೈ ಮೀರಿ ಹೋದಾಗ ದೇವರು ಖಂಡಿತ ಕೈ ಬಿಡುವುದಿಲ್ಲ. ದೇವರು ನಮ್ಮನ್ನು ಕಾಪಾಡುತ್ತಾರೆ. ಅದಕ್ಕಾಗಿ ನಾವು ಈ ಸಾಯಂಕಾಲ ಈ ಆರಾಧನೆಯಲ್ಲಿ ಆ ದೇವರ ಮುಂದೆ ಮಂಡಿಯೂರಿದ್ದೇವೆ, ಆ ದೇವರ ಮುಂದೆ ಕಣ್ಣೀರಿಡ್ತಾ ಇದ್ದೀವಿ. ಹೇಗೆ ಕಣ್ಣೀರಿಡ್ತಾ ಇದ್ದೀವಿ? ಆ ವಿಧವೆ ಸ್ತ್ರೀ ತರ ಕಣ್ಣೀರಿಡ್ತಾ ಇದ್ದೀವಿ, ಗೋಳಾಡ್ತಾ ಇದ್ದೀವಿ. ನಮ್ಮವರನ್ನು ಕಳ್ಕೊಂಡಿದ್ದೀವಿ, ನಮ್ಮ ಸಂಬಂಧಿಕರನ್ನು ಕಳ್ಕೊಂಡಿದ್ದೀವಿ, ನಮ್ಮ ಸ್ನೇಹಿತರನ್ನು ಕಳ್ಕೊಂಡಿದ್ದೀವಿ, ನಮ್ಮ ಕುಟುಂಬದ ಆದಾಯವನ್ನು ತರುವ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ, ನಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದೀವಿ, ಯುವತಿಯರನ್ನು ಕಳ್ಕೊಂಡಿದ್ದೀವಿ, ತಂದೆ ತಾಯಿಯನ್ನು ಕಳ್ಕೊಂಡಿದ್ದೀವಿ. ಇರಬಹುದು ಮಾರಣಾಂತಿಕ ಕಾಯಿಲೆಗಳು, ಕ್ಯಾನ್ಸರ್ ಅಥವಾ ಬ್ಲಡ್ ಕ್ಯಾನ್ಸರ್ ಅಥವಾ ಇನ್ನಿತರ ದೇಹದಲ್ಲಿರುವ ಕಾಯಿಲೆಗಳಿಂದಲೂ ಹಾರ್ಟ್ ಅಟ್ಯಾಕ್ ಇಂದ ಕಳ್ಕೊಂಡಿದ್ದೀವಿ. ಇವತ್ತು ಒಂದು ತರ ನೋವು ನಮ್ಮೊಳಗಡೆ ಇದೆ, ಒಂದು ತರ ನೋವು ನಮ್ಮೊಳಗಡೆ ಇದೆ. ಯಾರು ನಮ್ಮ ಹತ್ತಿರ ಇದ್ದಾರೆ ಅಂತೇಳಿ ನಾವು ಯೋಚನೆ ಮಾಡಿರಬಹುದು. ಆದರೆ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಘಟನೆ ಹೇಳುತ್ತೆ, ಯೇಸು ನಮ್ಮ ಹತ್ತಿರ ಇದ್ದಾರೆ. ಈ ಪುಣ್ಯ ಸ್ಥಳ ಹರಿಹರ ಹೇಳ್ತಾ ಇದ್ದಾರೆ, ಯೇಸು ನಮ್ಮ ಹತ್ತಿರ ಇದ್ದಾರೆ. ಚಪ್ಪಾಳೆ ತಟ್ಟಿ ಆ ಯೇಸುವಿಗೆ ಸ್ತೋತ್ರ ಕೊಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ನಿನ್ನ ಕೈ ಬಿಟ್ಟರೂ ನಾನು ಕೈ ಬಿಡುವುದಿಲ್ಲ. ಯಾಕೆಂದರೆ ಯೇಸುವೆ ಜೀವವಾಗಿದ್ದಾರೆ. ಆ ಜೀವವೇ ಪರಮ ಪ್ರಸಾದ. ಈ ಪರಮ ಪ್ರಸಾದ ಒಂದು ಬಿಳಿ ತುಂಡು ರೊಟ್ಟಿ ಅಲ್ಲ, ಇದು ಪ್ರಭು ಯೇಸು ಸಾಕ್ಷಾತ್ ನಮ್ಮ ಮಧ್ಯೆ ಇದ್ದಾರೆ. ಈ ಪರಮ ಪ್ರಸಾದದ ಮುಂದೆ ಇವತ್ತು ಆರಾಧನೆ ಮಾಡುತ್ತಿರುವ ಪ್ರತಿಯೊಬ್ಬರ ಮೇಲೆ ಆ ಜೀವ ಇಳಿದು ಬರಲಿದೆ. ನಿಮ್ಮ ದೇಹದೊಳಗಿರುವ ರೋಗಗಳು, ಬಾಧೆಗಳು ಬಿಟ್ಟು ಹೋಗಲಿವೆ. ನಂಬಿ ವಿಶ್ವಾಸಿಸಿ ಅದ್ಭುತಗಳನ್ನು ಕಾಣುತ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಜೀವ ಕೊಡುವ ತಾಣ, ಈ ಅದ್ಭುತ ಶಕ್ತಿ ಹರಿಹರ ಆರೋಗ್ಯ ಮಾತೆಯ ಮಗ ಯೇಸು ಸ್ವಾಮಿ ರಕ್ಷಕ. ನನ್ನ ಮಗ ಹೇಳಿದ ಹಾಗೆ ಕೇಳಿ, ಇದೋ ಇಲ್ಲಿ ಜಾತಿ ಧರ್ಮ ಜನಾಂಗವೆನ್ನದೆ ಜನರಿಗೆ ಜೀವ ಕೊಡುವ ತಾಣ, ಆಶೀರ್ವಾದ ಕೊಡುವ ತಾಣ. ಇವತ್ತು ಈ ತಾಣದಿಂದ ನಾವು ಪ್ರಾರ್ಥಿಸಲು ನಮ್ಮ ರಾಜ್ಯಕ್ಕಾಗಿ, ದೇಶಕ್ಕಾಗಿ, ವಿಶ್ವಕ್ಕಾಗಿ ಇದೊಂದು ಹೋರಾಟ, ಪ್ರಾರ್ಥನೆಯ ಹೋರಾಟ. ನಮ್ಮನ್ನು ದೇವರು ರಕ್ಷಿಸುವುದಕ್ಕಾಗಿ ನಾವಿಲ್ಲಿ ಬಂದಿದ್ದೀವಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ನೋಡುತ್ತೀವಿ, ಇದಾದ ನಂತರ ಯೇಸು ಸ್ವಾಮಿ ನಾಯಿನ್ ಎಂಬ ಊರಿಗೆ ಹೊರಟರು. ನಾಯಿನ್ ಎಂಬ ಊರಿಗೆ ಹೊರಟರು. ಯೇಸು ಸ್ವಾಮಿ ತನ್ನ ಸ್ವಾರ್ಥೆಯ ಕಾರ್ಯವನ್ನು ಮಾಡಲು ಊರೂರುಗಳಿಗೆ ಹೋಗುತ್ತಿದ್ದರು. ಅವರೊಂದಿಗೆ ಶಿಷ್ಯರು, ಅನೇಕ ಜನರು ಹೊರಟರು. ಅವರ ಶಿಷ್ಯರು ಮತ್ತು ಜನರು ಅವರೊಂದಿಗೆ ಹೊರಟರು. ಊರ ಬಾಗಿಲನ್ನು ಸಮೀಪಿಸುತ್ತಿದ್ದಾಗ ಶವಯಾತ್ರೆಯನ್ನು ಅವರು ಎದುರುಗೊಂಡರು. ನೋಡಿ, ನಾವೇನ್ ಮಾಡ್ತೀವಿ, ಎಲ್ಲೋ ನಮ್ಮ ಊರಲ್ಲಿ ಶವಯಾತ್ರೆಗಳು ನಡೀತಾ ಇವೆ, ಅಥವಾ ಧರ್ಮ ಕೇಂದ್ರದಲ್ಲಿ ಶವಯಾತ್ರೆ ನಡೀತಾ ಇದೆ. ಒಂದು ವೇಳೆ ನಾವು ಕೇಳ್ತೀವಿ, ಯಾರು ಸತ್ರು, ಯಾರು ರೋಗಿಗಳಾಗಿದ್ದಾರೆ, ಯಾರಿಗೆ ಏನಾಯಿತು, ಹೇಗೆ ಸತ್ತರು ಅಂತೇಳಿ ನಾವು ಕೇಳ್ತೀವಿ. ಇವತ್ತು ನಮ್ಮಲ್ಲಿ ಯಾರಾದರೂ ಸತ್ತರೆ ನಮಗೆ ಒಂದು ಥರ ದುಃಖ ಆಗುತ್ತೆ. ನೋಡಿ, ಇಲ್ಲಿ ಏನಾಗಿದೆ, ಅಲ್ಲಿ ಒಂದು ಶವಯಾತ್ರೆಯನ್ನು ಅವರು ಎದುರುಗೊಂಡರು. ಶವಯಾತ್ರೆಯನ್ನು ಅವರು ಎದುರುಗೊಂಡರು. ಆ ಸತ್ತವನು ತನ್ನ ತಾಯಿಗೆ ಒಬ್ಬನೇ ಮಗ, ಆಕೆಯು ವಿಧವೆ. ನೋಡಿ, ಯೇಸು ಆ ಸತ್ತವನನ್ನು ನೋಡಿಲ್ಲ, ಬದಲಾಗಿ ಆ ವಿಧವೆ ತಾಯಿಯನ್ನು ನೋಡಿದರು. ಮಗನನ್ನು ಕಳೆದುಕೊಂಡ ತಾಯಿಯನ್ನು ನೋಡಿದರು. ದುಃಖಿಸುತ್ತಿರುವ, ಪರಿತಪಿಸುತ್ತಿರುವ ತಾಯಿಯನ್ನು ನೋಡಿದರು. ಇವತ್ತು ಆತ್ಮೀಯರೇ, ನೀವು ಇಲ್ಲಿ ಬಂದಿದ್ದೀರಿ, ಈ ಡಿವೈನ್ ವರ್ಡ್ ಮೂಲಕ ನೀವು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೀರಿ. ಇವತ್ತು ನಿಮ್ಮ ದುಃಖವನ್ನು ಯೇಸು ನೋಡುತ್ತಾರೆ. ಇದೋ ನಿಮ್ಮ ಪತಿ ಹುಷಾರಿಲ್ಲ, ನಿಮ್ಮ ಪತ್ನಿ ಹುಷಾರಿಲ್ಲ, ನಿಮ್ಮ ಮಕ್ಕಳು, ಇವತ್ತು ಒಬ್ಬಳು ಯುವತಿ 21 ವರ್ಷ ವಯಸ್ಸು ICU ಇದ್ದಾಳೆ. ಇನ್ನೊಬ್ರು ಗುರುಗಳು ಸೀರಿಯಸ್ ಆಗಿ ICU ಇದ್ದಾರೆ. ಎಷ್ಟೋ ಮಂದಿ ಇವತ್ತು ನಮಗೆ ಫೋನ್ ಮಾಡಿ ಹೇಳಿದ್ದಾರೆ, ಪುಣ್ಯಸ್ಥಳಕ್ಕೆ ಕೋರಿಕೆಗಳನ್ನು ಕಳಿಸಿದ್ದಾರೆ. ಹಾಗೂ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ದಾರೆ, ಪ್ರಾರ್ಥಿಸಿರಿ ಅಂತ ಹೇಳಿ. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ತಾಯಿಯನ್ನು ನೋಡಿದರು. ಈ ತಾಯಿ ಇವತ್ತು ನಮ್ಮನ್ನು ನೋಡ್ತಾ ಇದ್ದಾರೆ. ಹೇಗೆ ಕಾನಾ ಮದುವೆಯಲ್ಲಿ ಆ ಕುಟುಂಬದ ದುಃಖವನ್ನು ನೋಡಿದರು, ಇವತ್ತು ನಿಮ್ಮ ಕುಟುಂಬದ ದುಃಖಗಳು, ಇವತ್ತು ನಿಮ್ಮ ಕುಟುಂಬದ ರೋಗಗಳು, ಇವತ್ತು ನಿಮ್ಮ ಕುಟುಂಬದ ನಿರಾಶೆಗಳನ್ನು ದೇವರು ನೋಡುತ್ತಾ ಇದ್ದಾರೆ. ನಿಮ್ಮ ಮೇಲೆ ಅವರು ಕರುಣೆ ತೋರ್ತಾ ಇದ್ದಾರೆ, ನಿಮ್ಮ ಮೇಲೆ ಅವರು ಪ್ರೀತಿ ತೋರ್ತಾ ಇದ್ದಾರೆ. ಈ ದುಃಖದ ಭಾರವನ್ನು ನಿಮ್ಮಿಂದ ದೇವರು ದೂರ ಮಾಡ್ತಾ ಇದ್ದಾರೆ. ಇದು ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿರುವ ನಮ್ಮ ದುಃಖ ಯಾರ ಹತ್ರ ಹೇಳಿಕೊಳ್ಳಲು ಸಾಧ್ಯ? ನೋವು ಯಾರ ಹತ್ರ ಹೇಳಿಕೊಳ್ಳಲು ಸಾಧ್ಯ? ಈ ಕೊರೋನಾದ ದುಃಖ, ಕೊರೋನಾವಾಗಿ ಆಸ್ಪತ್ರೆಯಲ್ಲಿರುವಾಗ ಯಾರನ್ನು ನಾವು ಕೇಳಿಕೊಳ್ಳಲು ಸಾಧ್ಯ? ಇವತ್ತು ನಾವು ದೇವರನ್ನು ಮೊರೆ ಇಡ್ತಾ ಇದ್ದೀವಿ. ನಾವು ದೇವರಲ್ಲಿ ಮೊರೆ ಇಡುವಾಗ ದೇವರು ನಮ್ಮನ್ನು ರಕ್ಷಿಸುತ್ತಾರೆ, ದೇವರು ನಮ್ಮನ್ನು ಕಾಪಾಡುತ್ತಾರೆ, ದೇವರು ನಮ್ಮ ಮೇಲೆ ಕರುಣೆ ತೋರುತ್ತಾರೆ. ನಮ್ಮೆಲ್ಲ ಜನರ ಮೇಲೆ, ದುಃಖದಲ್ಲಿರುವವರ ಮೇಲೆ, ನೋವಿನಲ್ಲಿರುವವರ ಮೇಲೆ ದೇವರ ಕರುಣೆ ಇಳಿದು ಬರಲೆಂದು ನಾವು ಪ್ರಾರ್ಥಿಸೋಣ. ಯೇಸು ನೋಡುತ್ತಾರೆ, ಆಕೆ ವಿಧವೆ ಮತ್ತು ಅಲ್ಲಿ ಒಬ್ಬನೇ ಮಗ. ಜನರ ದೊಡ್ಡ ಗುಂಪೊಂದು ಆಕೆಯೊಡನೆ ಬರುತ್ತಿತ್ತು. ಪ್ರಭು ಯೇಸು ಆಕೆಯನ್ನು ಕಂಡದ್ದೇ ಕನಿಕರಗೊಂಡು ಅಳಬೇಡ ಎಂದು ಹೇಳಿ. ನೋಡಿ, ಯೇಸು ಏನು ಹೇಳ್ತಾರೆ? ಅಳಬೇಡ, ಭಯಪಡಬೇಡ, ಹೆದರಬೇಡ, ನೀನು ಕವಲ ಪಡಾದೆ, ಬಿಯನಕ, ಡರೋ ಮತ್, ಫಿಯರ್ ನಾಟ್, ಐ ಆಮ್ ವಿತ್ ಯು, ನಾನು ನಿಮ್ಮೊಡನೆ ಇದ್ದೀನಿ, ಅಳಬೇಡ ಎಂದು ಹೇಳಿ ಚಟ್ಟದ ಹತ್ತಿರಕ್ಕೆ ಬಂದು ಅದನ್ನು ಮುಟ್ಟಿದರು. ಅನೇಕರು ಏನು ಯೋಚಿಸ್ತಾರೆ, ಚಟ್ಟವನ್ನು ಮುಟ್ಟುವುದು ಅಂದರೆ ಅದು ಒಳ್ಳೆಯದಲ್ಲ ಅಂತ ಯೋಚನೆ ಮಾಡ್ತಾರೆ. ಆದರೆ ಆ ಚಟ್ಟವನ್ನು ಅವರು ಮುಟ್ಟುತ್ತಾರೆ ಅಂದರೆ ಇದರ ಅರ್ಥ ಏನು? ರೋಗಕ್ಕೆ ಯೇಸುವಿನ ಮೇಲೆ ಅಧಿಕಾರವಿಲ್ಲ, ಸಾವಿಗೆ ಯೇಸುವಿನ ಮೇಲೆ ಅಧಿಕಾರವಿಲ್ಲ. ಅದಕ್ಕಾಗಿ ನಾವು ಹಾಡಿದ್ವಿ, ಮರಣವ ಗೆದ್ದವರೇ ಆರಾಧನೆ ಯೇಸುವೇ. ಹೌದು, ಮರಣ ಗೆದ್ದ ದೇವರು ನಮ್ಮ ಮಧ್ಯೆ ಇದ್ದಾರೆ, ಪುನರುತ್ಥಾನಿ ಯೇಸು ನಮ್ಮ ಮಧ್ಯೆ ಇದ್ದಾರೆ, ಲೋಕಕ್ಕೆ ಬೆಳಕು ಕೊಡುವ ಪ್ರಭು ನಮ್ಮ ಮಧ್ಯೆ ಇದ್ದಾರೆ, ಜೀವಿಸುವ ದೇವರು ನಮ್ಮ ಮಧ್ಯೆ ಇದ್ದಾರೆ. ಆ ದೇವರು ಯಾವಾಗ ಯೇಸು ಜೀವ ಆ ಚಟ್ಟವನ್ನು ಮುಟ್ಟಿತೋ, ಯಾವಾಗ ಆರೋಗ್ಯದಾಯಕ ಚಟ್ಟವನ್ನು ಮುಟ್ಟಿದರೋ, ಆ ಚಟ್ಟದಲ್ಲಿರುವ ಶವ, ಆ ಮರಣ ಆತನನ್ನು ಹಿಡಿದಿಡಲು ಆಗಲಿಲ್ಲ. ಬದಲಾಗಿ ಅವನು ಜೀವಕ್ಕೆ ಎದ್ದ. ಚಪ್ಪಾಳೆ ತಟ್ಟಿ ಆ ದೇವರಿಗೆ ಸ್ತೋತ್ರ ಕೊಡಿ. ಇದು ಯೇಸು ಜೀವದಾತ,
ಯೇಸುವಿನ ಜೀವ ಅವನೊಳಗಡೆ ಬಂತು. ಯೇಸು ಹೇಳಿದ ಮಾತು, ಯುವಕನೇ ನಿನಗೆ ಹೇಳುತ್ತೇನೆ ಎದ್ದೇಳು. ಇವತ್ತು ಅದೇ ಮಾತು ನಿಮಗೂ ಹೇಳ್ತಾ ಇದ್ದಾರೆ. ಯುವಕನೇ, ಯುವತಿಯೇ, ಮಗಳೇ, ಮಗನೇ, ಕುಟುಂಬಸ್ಥರೇ, ಹೆದರಬೇಡಿರಿ, ಎದ್ದೇಳಿ. ಯೇಸು ನಾಮದಲ್ಲಿ ಅದ್ಭುತಗಳು ನಡೆಯುವ ಸಮಯ ಇದೋ. ಯೇಸು ಆಕೆಯನ್ನು ತಾಯಿಗೆ ವಾಪಸ್ ಕೊಟ್ಟರು. ಇವತ್ತು ಅನಾರೋಗ್ಯದಲ್ಲಿರುವವರು ನಮ್ಮ ಕುಟುಂಬಕ್ಕೆ ವಾಪಸ್ ಬರಬೇಕು. ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ವಿಶ್ವದಲ್ಲಿ ಎಷ್ಟೋ ಮಂದಿ ಅನಾರೋಗ್ಯದಲ್ಲಿದ್ದಾರೆ. ವಿಶೇಷವಾಗಿ ಮಾರಕ ಸೋಂಕಿನಿಂದ ನಾವು ಬಿಡುಗಡೆ ಹೊಂದಬೇಕು. ಈ ಮಾರಕ ಸೋಂಕು, ಇದಕ್ಕೆ ಲಸಿಕೆ ಶೀಘ್ರ ಕಂಡುಹಿಡಿಯಬೇಕು. ದೇವರು ನಮ್ಮೆಲ್ಲರನ್ನು ಕಾಪಾಡಬೇಕು. ಅದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಎಲ್ಲರೂ ಮೊಣಕಾಲೂರಿ, ಮಂಡಿ ಹಾಕಿ, ಎರಡೂ ಕರಗಳನ್ನು ಹೃದಯದ ಮೇಲಿಡಿ ಪ್ರಾರ್ಥಿಸಿ, ಯೇಸುವೆ ನೀನು ನನ್ನ ಹತ್ತಿರವಿರು, ನಿನ್ನನ್ನು ಬಿಟ್ಟು ನಾನು ಬಾಳಲಾರೆ. ಇದೋ ಯೇಸುವನ್ನು ಈಗ ನೀವು ಕರೆಯಿರಿ, ಹೃದಯದಿಂದ ಕರೆಯಿರಿ. ಯಾವುದೇ ಸ್ಥಳದಲ್ಲಿ ನೀವಿರಬಹುದು, ಮನೆಯಿಂದ ನೋಡ್ತಾ ಇರಬಹುದು, ದೇಶ ವಿದೇಶದಲ್ಲಿ ನೀವಿರಬಹುದು. ನಿಮ್ಮ ಸ್ಥಳದಲ್ಲಿ ವಿಶ್ವಾಸಿಸಿದವನಿಗೆ ಅದ್ಭುತ. ಈ ಹಾಡೇ ಒಂದು ಅದ್ಭುತ. ಯೇಸು ನಮ್ಮ ಹತ್ತಿರದಲ್ಲಿದ್ದಾರೆ. ಎಲ್ಲಿ 2-3 ಜನ ನನ್ನ ನಾಮದಲ್ಲಿ ಸೇರುತ್ತಾರೋ ಅಲ್ಲಿ ನಾನಿದ್ದೇನೆ ಅಂತ ಯೇಸು ಹೇಳಿದ್ದಾರೆ. ಯೇಸು ನಮ್ಮ ಹತ್ತಿರ ಇದ್ದಾರೆ. ಇದೋ ಈ ಹಾಡು ನಮ್ಮ ಹೃದಯದ ಹಾಡು. ಪ್ರಭು ಯೇಸು ಪ್ರತಿಯೊಬ್ಬರನ್ನು ಸ್ಪರ್ಶಿಸುವ ಸಮಯ, ಪ್ರತಿಯೊಬ್ಬರನ್ನು ಮುಟ್ಟುವ ಸಮಯ, ಪ್ರತಿಯೊಬ್ಬರನ್ನು ಅಭಿಷೇಕಿಸುವ ಸಮಯ, ಪ್ರತಿಯೊಬ್ಬರ ಮೇಲೆ ಕರುಣೆ ತೋರುವ ಸಮಯ, ಪ್ರತಿಯೊಬ್ಬರಲ್ಲಿರುವ ಅಂಧಕಾರ ಬಂಧನಗಳನ್ನು ದೂರ ಮಾಡುವ ಸಮಯ. ಯೇಸುವೆ ಹತ್ತಿರವಿರು, ನನ್ನನ್ನು ಆಶೀರ್ವದಿಸು ಎಂಬ ಹಾಡನ್ನು ನಾವು ಹಾಡೋಣ. Mercy on your people, Lord. ಸ್ಪರ್ಶಿಸು ದೇವ. ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ, ನೀನು ನನ್ನ ಹತ್ತಿರ ಇದ್ದರೆ ಭಯವಿಲ್ಲ. ಯೇಸುವೆ, ಯೇಸುವೆ ನನ್ನನ್ನು ಸ್ಪರ್ಶಿಸು. ಯೇಸುವೆ, ಯೇಸುವೆ ನನ್ನ ಮೇಲೆ ಕರುಣೆ ತೋರು. ಯೇಸುವೆ, ಯೇಸುವೆ ಕರೀರಿಯ ನಾಮ ಯೇಸು. ಯೇಸುವೆ, ಓ ಜೀಸಸ್, ಜೀಸಸ್. ಕತ್ತಲಿನ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಯೇಸುವೇ, ನನ್ನನ್ನು ಬಿಟ್ಟು, ನಿನ್ನನ್ನು ಬಿಟ್ಟು ನಾನು ಬಾಳಲಾರೆ. ಯೇಸುವೆ, ನನ್ನ ಕನಸುಗಳು ಯೇಸುವೆ ಮುರಿದು ಹೋಗಿವೆ. ಜೀವನದಲ್ಲಿ ನಿರಾಶೆಗೊಳಗಾಗಿದ್ದೀನಿ. ಈ ಆರಾಧನೆಯಲ್ಲಿ ಸ್ಪರ್ಶಿಸು ಯೇಸುವೆ. ಟಚ್ ಮಿ ಲಾರ್ಡ್, ಹೀಲ್ ಮಿ ಲಾರ್ಡ್, ಅನಾಯಿಂಟ್ ಮಿ ಲಾರ್ಡ್. ಅಭಿಷೇಕ ಮಾಡು ಯೇಸುವೆ. ಇದೋ ಈ ಪುಣ್ಯ ಸ್ಥಳ
ದುಃಖದಿಂದ ನಿನ್ನನ್ನು ಕರೀತಾ ಇದ್ದೀನಿ. ಸಮಯದಿ ತಾಯಿಯಾಗಿರು. ಹೌದು ಯೇಸುವೆ. ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು. ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಯೇಸುವೆ, ಪಾಪಿಯಾದ ನನ್ನ ಮೇಲೆ ಕರುಣೆ ತೋರು. ಆ ಜಕ್ಕಾಯ ಆತ ಪಾಪವನ್ನು ಒಪ್ಪಿಕೊಂಡ, ಸುಂಕದವ. ಯೇಸುವೇ, ನಾನೊಬ್ಬ ಪಾಪಿ, ನನ್ನ ಮೇಲೆ ಕರುಣೆಯಾಗಿ ಅಂತ ಕಣ್ಣೀರಿಟ್ಟ. ವಿಶ್ವದ ಪಾಪಗಳನ್ನು ಮನ್ನಿಸು, ಜನರ ಪಾಪಗಳನ್ನು ಮನ್ನಿಸು, ಸರ್ಕಾರದ ಪಾಪಗಳನ್ನು ಮನ್ನಿಸು, ನಮ್ಮೆಲ್ಲರ ಬಲಹೀನತೆ ಪಾಪವನ್ನು ಮನ್ನಿಸು. ಇದೋ ನೀನು ಬಿಟ್ಟರೆ ನಮಗೆ ಯಾರು ಇಲ್ಲ ಯೇಸುವೆ. ಪಶ್ಚಾತ್ತಾಪ ಬರದೆ ನಿನ್ನ ಕಣ್ಣೀರಿಡ್ತಾ ಇದ್ದೀವಿ, ಮೊರೆ ಇಡ್ತಾ ಇದ್ದೀವಿ. ಗುರುವಾಗಿರು. ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು. ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, ಹಾಲೆಲೂಯಾ. ಕರಗಳನ್ನು ಬೀಸುತ್ತಾ ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಹಾಲೆಲೂಯಾ. ಯೇಸು ನಾಮದಲ್ಲಿ ಅದ್ಭುತಗಳು ನಡೆಯಲಿ. ಇದು ಈ ಹಲ್ಲೆಲೂಯಾ ಎಂಬ ಶಬ್ದ ಸ್ವರ್ಗೀಯ ಶಬ್ದದ ಆಶೀರ್ವಾದಗಳು. Power, touch for your glory. Heal and deliver for your glory, Lord. Hallelujah. 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 Hallelujah, 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 hallelujah. ಗಟ್ಟಿಯಾಗಿ ಸ್ತುತಿಸಿ, ಹೃದಯದಿಂದ ಸ್ತುತಿಸಿ, ಯಾವ ಸ್ಥಳದಲ್ಲಿದ್ದಾರೋ ಅಲ್ಲಿಂದ ಸ್ತುತಿಸಿ. ಅದ್ಭುತಗಳು ನಡೆಯುವ ಸಮಯ. ಯೇಸು ನಾಮದಲ್ಲಿ ಪ್ರತಿಯೊಂದು ಧರ್ಮಕ್ಷೇತ್ರದ ಮೇಲೆ, ಧರ್ಮಾಧ್ಯಕ್ಷರುಗಳ ಮೇಲೆ, ಶಿವಮೊಗ್ಗ ಧರ್ಮಕ್ಷೇತ್ರದ ಮೇಲೆ, ನಮ್ಮ ಧರ್ಮಾಧ್ಯಕ್ಷರೆಲ್ಲ ಗುರು ಧರ್ಮ ಭಗಿನಿ ದೇವ ಜನರ ಮೇಲೆ, ಎಲ್ಲ ನಮ್ಮ ರಾಜ್ಯದ ಮೇಲೆ, ವಿಶೇಷವಾಗಿ ಈ ದೇಶದ ಮೇಲೆ, ವಿಶ್ವದ ಮೇಲೆ ಆಶೀರ್ವಾದ ಇಳಿದು ಬರಲಿ. ಯೇಸುವಿನ ಕರುಣೆ ಇಳಿದು ಬರಲಿ. ಟಚ್, bless us Lord, deliver us Lord. Hallelujah, 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 hallelujah. ಎಲ್ಲರೂ hallelujah, 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 hallelujah. ಎಲ್ಲರೂ ಎದ್ದು ನಿಲ್ಲೋಣ, ಎದ್ದು ನಿಲ್ಲೋಣ. ನಿಮ್ಮ ಒಂದು ಕೈಯನ್ನು ನಿಮ್ಮ ಹೃದಯದ ಮೇಲೆ, ಒಂದು ಕೈಯನ್ನು ನಿಮ್ಮ ಹೊಟ್ಟೆಯ ಮೇಲೆ ಹೀಗೆ ಇಡ್ರಿ. ಕಣ್ಣುಗಳನ್ನು ಮುಚ್ಚಿ ಈಗ ದೈಹಿಕ ಸೌಖ್ಯಕ್ಕಾಗಿ ಪ್ರಾರ್ಥಿಸುವ ಸಮಯ. ಡಿವೈನ್ ವರ್ಡ್ ಮೂಲಕ ಲೈವ್ ನೋಡುತ್ತಿರುವವರು, ಮನೆಯಲ್ಲಿ ದೇಶ ವಿದೇಶದಲ್ಲಿರುವವರು, ಈ ಹರಿಹರ ಬಸಿಲಿಕದಿಂದ ಈ ವಿಶೇಷ ರೋಗ ಸೌಖ್ಯ ಆರಾಧನೆ, ವಿಶ್ವಕ್ಕಾಗಿ ಪ್ರಾರ್ಥನೆ. ನೀವು ಯಾರೇ ಆಗಿರಿ, ದೇವರು ನಮ್ಮ ಜಾತಿ ಮತ ಧರ್ಮ ನೋಡಲ್ಲ, ಹೃದಯ ನೋಡ್ತಾರೆ. ನಿಮ್ಮ ಒಂದು ಕೈಯನ್ನು ಹೃದಯದ ಮೇಲೆ, ಒಂದು ಕೈಯನ್ನು ಹೊಟ್ಟೆಯ ಮೇಲೆ, ನಿಮ್ಮ ಹೃದಯವನ್ನು ಸಮರ್ಪಿಸಿ. ನಿಮ್ಮ ಹೊಟ್ಟೆ ಒಳಗಡಿರುವ ಎಲ್ಲ ಭಾಗಗಳು, ದೊಡ್ಡ ಕರಳು, ಚಿಕ್ಕ ಕರಳು, ಜಠರ, ವಿಶೇಷವಾಗಿ ಶ್ವಾಸಕೋಶ, ಲಂಗ್ಸ್, ಲಿವರ್, ಜೀರ್ಣಾಂಗ ಶಕ್ತಿಗಳು, ಗರ್ಭಾಶಯ ಫೈಬ್ರಾಯ್ಡ್ಸ್ ಇರಬಹುದು, ನಿಮ್ಮ ಜನನಾಂಗಗಳು, ಯಾವುದೇ ಅಲರ್ಜಿಗಳು, ಬ್ಲಡ್ ಪ್ರಾಬ್ಲಮ್, ಬ್ಲಡ್ ಶುಗರ್, BP, ಇವೆಲ್ಲವನ್ನು ಯೇಸುವಿಗೆ ಸಮರ್ಪಿಸಿ.
ಇದು ನಿಮ್ಮ ದೇಹ, ಆತ್ಮ, ಮನಸ್ಸು ಅಭಿಷೇಕವಾಗಲಿ. ನಿಮ್ಮ ದೇಹದ ಮೇಲೆ ದೇವರ ಕರುಣೆ ಇಳಿದು ಬರಲಿ. ಇದು ನಿಮ್ಮ ಮನಸ್ಸು, ಆತ್ಮ ಅಭಿಷೇಕಗೊಳ್ಳಲಿ. ವಿಶೇಷವಾಗಿ ಈಗ ನೀವು ಪ್ರಾರ್ಥಿಸುವಾಗ ಅದ್ಭುತ ನಡೆಯುವ ಸಮಯ. ನಿಮ್ಮ ದೇಹದಲ್ಲಿ ಪ್ರಭುವಿನ ನಾಮದ ಶಕ್ತಿ ಅಧಿಕರಿಸುವ ಸಮಯ. ಕಳೆದ 21 ವರ್ಷಗಳಿಂದ ಅದು ವಿಶೇಷವಾಗಿ ಹರಿಹರ ಪುಣ್ಯ ಸ್ಥಳದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಹೀಗೆ ಆರಾಧನೆ ಮಾಡುವಾಗ ರೋಗ ಸೌಖ್ಯವಾದ ಎಷ್ಟೋ ಘಟನೆಗಳನ್ನು ನಾನು ನೋಡಿದ್ದೀನಿ. ನಂಬು, ಇಫ್ ಯು ಹ್ಯಾವ್ ಫೇತ್ ಯು ವಿಲ್ ಸಿ ದ ಮಿರಾಕಲ್. ವಿಶ್ವಾಸಿಸುವವನಿಗೆ ಅದ್ಭುತ. ಇದೋ ನಿನ್ನ ದೇಹದೊಳಗಡಿರುವ ಎಲ್ಲ ವೈರಸ್ಗಳು, ಕ್ಯಾನ್ಸರ್ ವೈರಸ್ಗಳು, ಬ್ಲಡ್ ಕ್ಯಾನ್ಸರ್ ವೈರಸ್ಗಳು, ಯಾವುದೇ ಥರದ ವೈರಸ್ಗಳು, ಮಗುವಿನ ಭಾಗ್ಯ ಬೇಕಾದವರು ಗರ್ಭದ ಮೇಲೆ ಕೈ ಇಟ್ಟು ಕೀರ್ತನೆ 127 ವಾಕ್ಯ 3 ಗರ್ಭಫಲ ದೇವರು ಕೊಡೋ ವರದಾನ, ಮಕ್ಕಳ ಆಶೀರ್ವಾದ ನಿಮಗೆ ಸಿಗಲಿ. ಇದೋ ಎಲ್ಲ ಕುಟುಂಬಗಳು, ದಂಪತಿಗಳ ಅಭಿಷೇಕಗೊಳ್ಳಲಿ. ಈ ದೇಹ, ಆತ್ಮ, ಮನಸ್ಸು, ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಇದ್ದವರು ಅಥವಾ ಕೊರೋನಾ ವೈರಸ್ ಪಾಸಿಟಿವ್ ಆಗಿದ್ದವರು, ICU, MICU, NICU ವೆಂಟಿಲೇಟರ್ ಇದ್ದವರು ಸೌಖ್ಯಗೊಳ್ಳಲಿ. ಇದೋ ನೀವು ನಿಮ್ಮ ಮಗಳಿಗಾಗಿ, ಮಗನಿಗಾಗಿ ಪ್ರಾರ್ಥಿಸಿ. ನೀವು ಯಾರಿಗಾಗಿ ನಿಮ್ಮ ಒಂದು ದೇಹದ ಮೇಲೆ ಕೈ ಇಟ್ಟಿದ್ದೀರಾ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮಗಳ ಮೇಲೆ, ನಿಮ್ಮ ಮಗನ ಮೇಲೆ, ನಿಮ್ಮ ಸಂಬಂಧಿಕರ ಮೇಲೆ, ಆ ರೋಗಿಯ ಮೇಲೆ, ಆ ಹುಷಾರಿಲ್ಲದ ವ್ಯಕ್ತಿಯ ಮೇಲೆ ಕೈ ಇಟ್ಟಿದ್ದೀರಿ. ಇದೋ ಈ ನಿಮಿಷದಲ್ಲಿ ಅದ್ಭುತ ನಡೆಯುವ ಸಮಯ. ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ, ಆಮೇಲೆ ಸ್ತುತಿ ಮಾಡಲು ಹೇಳ್ತೀನಿ. ಕೈ ತೆಗಿಬೇಡಿ. ಯೇಸುವೇ, ನಿಮ್ಮ ನಾಮದಲ್ಲಿ ನನಗೆ ಯಾಜಕಾಭಿ ದೀಕ್ಷೆಯಲ್ಲಿ ನೀನು ಕೊಟ್ಟ ಸರ್ವ ಅಧಿಕಾರದಲ್ಲಿ ಈ ಪುಣ್ಯ ಸ್ಥಳದಿಂದ ಈ ಅಭಿಂಜಿತ ಕರಗಳನ್ನು ಚಾಚಿ, ಕರಗಳನ್ನು ತಮ್ಮ ಹೃದಯದ ಮೇಲೆ, ದೇಹದ ಮೇಲೆ ಇಟ್ಟು ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೆ ಕರುಣೆಯಾಗಿರಿ. ವಿಶೇಷವಾಗಿ ಅವರ ದೇಹದಲ್ಲಿರುವ ಒಳ ಅಂಗಾಂಗಗಳು ಯೇಸು ರಕ್ತದಲ್ಲಿ ತೊಳೆದು ಶುದ್ಧೀಕೃತವಾಗಲಿ. ಗಾಲ್ ಬ್ಲಾಡರ್ ಸ್ಟೋನ್ಗಳು, ಕಿಡ್ನಿ ಸ್ಟೋನ್ಗಳು ಪುಟ್ಟಿ ಪುಟ್ಟಿಯಾಗಿ ಹೋಗಲಿ. ಈ ಕ್ಯಾನ್ಸರ್ ಗಡ್ಡೆಗಳು ಕರ್ರಾಗಿ ಹೋಗಲಿ. ಫೈಬ್ರಾಯ್ಡ್ಸ್ಗಳು ಕರ್ರಾಗಿ ಹೋಗಲಿ. ಬ್ರೆಸ್ಟ್ ಕ್ಯಾನ್ಸರ್ಗಳು ಯೇಸು ನಾಮದಲ್ಲಿ ಕರ್ರಾಗಿ ಪುಟ್ಟಿ ಪುಟಿಯಾಗಿ ಆ ಗಡ್ಡೆಗಳು ಹೋಗಲಿ. ದೇಹ ಕೋವಿಡ್ ಯೇಸು ನಾಮದಲ್ಲಿ ಬ್ಯಾಕ್ಟೀರಿಯಾ ವೈರಸ್ ನಿಷ್ಕ್ರಿಯವಾಗಲಿ. ಇದೋ ಈ ಪರಮ ಪ್ರಸಾದದಿಂದ, ಪುಣ್ಯ ಸ್ಥಳದಿಂದ ಅದ್ಭುತಗಳು ನಡೆಯಲಿ. ಕೈ ತೆಗಿಬೇಡಿ, ಗಟ್ಟಿಯಾಗಿ ಸ್ತುತಿಸಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಇವರ ಹೃದಯದ ಮೇಲೆ ಹೃದ್ರೋಗಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಶ್ವಾಸಕೋಶ, ಜಠರ, ದೊಡ್ಡ ಕರಳು, ಚಿಕ್ಕ ಕರಳು, ಕಿಡ್ನಿ, ಗಾಲ್ ಬ್ಲಾಡರ್, ಅಪೆಂಡಿಕ್ಸ್, ಹರ್ನಿಯಾ, ಎಲ್ಲ ಈ ಶರೀರದ ಒಳ ಅಂಗಾಂಗಗಳು ಅಭಿಷೇಕವಾಗಲಿ. ಎಲ್ಲ ಯೇಸುವೆ ಗರ್ಭಗಳು ಜೀವಕ್ಕೆ ತೆರೆಯಲ್ಪಡಲಿ. ಯಾರು ವಿಶ್ವಾಸದಲ್ಲಿ ಪ್ರಾರ್ಥಿಸ್ತಾರೋ ಅಲ್ಲಿ ಪವಿತ್ರಾತ್ಮರ ಬೆಂಕಿ ಇಳಿದು ಬರಲಿ. ಟಚ್ 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 ಫಾರ್ ಯುವರ್ ಗ್ಲೋರಿ, ಹೀಲ್ ಫಾರ್ ಯುವರ್ ಗ್ಲೋರಿ, ಡೆಲಿವರ್ ಫಾರ್ ಯುವರ್ ಗ್ಲೋರಿ, ಪವರ್ ಅಪಾನ್ ದೆಮ್ ಲಾರ್ಡ್. ಈ ಪರಮ ಪ್ರಸಾದದಿಂದ ಶಕ್ತಿ, ಯೇಸು ನಾಮದ ಬಲ ಅವರ ಮೇಲೆ ಇಳಿದು ಬರಲಿ. ಹಲ್ಲೆಲೂಯಾ, 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 ಗಟ್ಟಿಯಾಗಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಯೇಸು, ನೀವು ಕೇಳಿದ್ದನ್ನು ನಿಮಗೆ ದಯಪಾಲಿಸಿದ್ದಾರೆ. ನಿಮ್ಮ ಎರಡೂ ಕರಗಳನ್ನು ಬೆನ್ನಿನ ಮೇಲೆಡಿ, ಬೆನ್ನಿನ ಮೇಲೆ, ಹೀಗೆ ಬೆನ್ನಿನ ಮೇಲೆ ಕರಗಳನ್ನಿಡಿ. ನಿಮ್ಮ ಬೆನ್ನು ನೋವು ಯೇಸುವಿಗೆ ಸಮರ್ಪಿಸಿ. ಬೆನ್ನು ಮಾತ್ರವಲ್ಲ, ಎಲ್ಲ ಮೂಳೆಗಳು, ನಿಮ್ಮ ಅಥ್ರೈಟಿಸ್, ರೊಮ್ಯಾಟಿಸ್ ಅಥ್ರೈಟಿಸ್ ಪ್ರಾಬ್ಲಮ್ ಇದೆ, ಬೆನ್ನು ಮೂಳೆ ಡಿಸ್ಕ್ ಪ್ರಾಬ್ಲಮ್ ಇದೆ, ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆಫೀಸಲ್ಲಿ ಬೈಕ್ ರೈಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಎಷ್ಟೋ ಮಂದಿ ಬೆನ್ನು ಮೂಳೆ ಶಕ್ತಿ ಕಳ್ಕೊಂಡು ಬೆಡ್ ಮೇಲೆ ಇರಬಹುದು, ಜೀವಂತ ಶವಗಳಾಗಿರಬಹುದು. ಈಗ ಯೇಸು ನಿಮ್ಮನ್ನು ಮುಟ್ಟುತ್ತಾರೆ. ಬೆಡ್ಡಲ್ಲಿ ಎಷ್ಟೋ ವರ್ಷದಿಂದ ನಡೆಯಲಾಗದವರು ಇರಬಹುದು. ಯೇಸು ನಾಮದಲ್ಲಿ ಆ ಕಾಲುಗಳಿಗೆ, ಆ ಮೂಳೆಗಳಿಗೆ ಶಕ್ತಿ ಬರಲೆಂದು ಈಗ ನಾವು ಪ್ರಾರ್ಥಿಸೋಣ. ಎಜೇಕಿಯಲ್ ಪ್ರವಾದಿ 37ನೇ ಅಧ್ಯಾಯ, ಒಣ ಎಲುಬುಗಳ ಮೇಲೆ ಪ್ರವಾದನೆ ಮಾಡಿದಾಗ ಒಣ ಎಲುಬುಗಳು ಟಕಟಕನೆ ಜೋಡಣೆ ಆದವು. ಮಾಂಸ ಶರೀರ ಬಂದು ಶ್ವಾಸ ದೇವರು ಕೊಟ್ಟರು. ಶ್ವಾಸ ಕೊಟ್ಟ ದೇವರು ನಮ್ಮ ಮಧ್ಯೆ ಇದ್ದಾರೆ. ದೇಹದಲ್ಲಿರುವ ತಲೆ ಮುಡಿಯಿಂದ ಪಾದದವರೆಗಿರುವ ಒಂದೊಂದು ಮೂಳೆಗಳು, ಆ ಮೂಳೆ ನೋವುಗಳು, ಮೂಳೆಯಲ್ಲಿರುವ ಸಾರ ಅಭಿಷೇಕಗೊಳ್ಳಲಿ. ಪಾಪದಿಂದ ಆ ಸಾರ ಎಫೆಕ್ಟ್ ಆಗಿದ್ದರೆ, ಅದಕ್ಕೆ ಪರಿಣಾಮ ಬಿದ್ದಿದ್ದರೆ, ಅಥವಾ ಬೋನ್ ಕ್ಯಾನ್ಸರ್ ಇದ್ದರೆ ಸೌಖ್ಯವಾಗಲಿ. ಎಲ್ಲ ಮೂಳೆಗಳು, ಮೂಳೆ ರೋಗದಿಂದ ನರಳುತ್ತಿರುವವರು, ಇದಕ್ಕೆ ಶಸ್ತ್ರಚಿಕಿತ್ಸೆ ಕೊಡ್ತಿರುವ, ಟ್ರೀಟ್ ಮಾಡುವ ಎಲ್ಲ ಡಾಕ್ಟರ್, ವೈದ್ಯರ ಮೇಲೆ ಆಶೀರ್ವಾದ. ಅವರ ಕೈಗಳಿಂದಲೂ ದೇವರು ನಮಗೆ ಸೌಖ್ಯವನ್ನು ದಯಪಾಲಿಸ್ತಾರೆ. ಅವರಿಗೆ ಅದ್ಭುತ ಶಕ್ತಿ ದೇವರು ದಯಪಾಲಿಸಲಿ. ಇದೋ ಈಗ ಅದ್ಭುತಗಳು ನಡೆಯಲಿ. ವಿಶ್ವಾಸಿಸಿ ಯೇಸು ನಾಮದಲ್ಲಿ ಗಟ್ಟಿಯಾಗಿ ಕರಗಳನ್ನಿಟ್ಟು ಸ್ತುತಿ ಮಾಡಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೋರಾಗಿ ಹೃದಯದಿಂದ ಯೇಸು ನಾಮದಲ್ಲಿ ಎಲ್ಲ ಮೂಳೆಗಳ ಮೇಲೆ, ತಲೆಮುಡಿಯಿಂದ ಪಾದದವರೆಗಿರುವ ಮೂಳೆಗಳ ಮೇಲೆ, ಒಂದೊಂದು ಮೂಳೆಗಳು ಯೇಸು ರಕ್ತದಲ್ಲಿ ತೊಳೆದು ಶುದ್ಧೀಕೃತವಾಗಲಿ. ಯೇಸು ನಾಮದಲ್ಲಿ ಬೆಡ್ ಮೇಲೆ ಇರುವವರು, ವೀಲ್ ಚೇರ್ ಅಲ್ಲಿ ಹಾಸಿಗೆಯಲ್ಲಿರುವವರು, ಈ ಸೊಂಟದ ಕೆಳಗಡೆ ಶಕ್ತಿ ಕಳ್ಕೊಂಡವರು, ಫ್ರೋಸನ್ ಶೋಲ್ಡರ್ಗಳು, ಕುತ್ತಿಗೆ ರೋಗಗಳು, ಬ್ರೈನ್ ಕ್ಯಾನ್ಸರ್
ಕ್ಯಾನ್ಸರ್ಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಟಚ್ 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 Ever for your glory, heal for your glory. Hallelujah, 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 hallelujah. ಎರಡು ಕರಗಳನ್ನು ಶಿರದ ಮೇಲೆ ಇಡಿ. ಶಿರದ ಮೇಲೆ ಎಲ್ಲರೂ ತಲೆ ಮುಡಿಯಿಂದ ಪಾದದವರೆಗೆ ಇರುವ ಒಂದೊಂದು ಅಂಗಾಂಗಗಳು. ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ, ಸ್ವಾರ್ಥ, ಅಹಂಕಾರ, ಮತ್ಸರ, ಗರ್ವ ಎಲ್ಲ ಬಿಟ್ಟು ಬಿಡೋಣ. ಆ ಜಾತಿ, ಮತಾಂಧತೆ ಬಿಟ್ಟು ಬಿಡೋಣ. ಭಯಗಳು ಯೇಸು ನಾಮದಲ್ಲಿ ದೂರವಾಗಲಿ. ಒಂದೇ ಮನಸ್ಸು, ಒಂದೇ ಹೃದಯ, ಮಾನವೀಯ ಗುಣಗಳು ನಮ್ಮಲ್ಲಿ ಬರಲಿ. ತಲೆ ಮುಡಿಯಿಂದ ಒಂದೊಂದು ಪಾದದ ಅಂಗಾಂಗಗಳು, ರಕ್ತ ಕಣ ಕಣ, ನರ ನಾಡಿ, ಕೀಲು, ಮಜ್ಜೆಗಳ ಮೇಲೆ ಆಶೀರ್ವಾದ ಇಳಿದು ಬರಲಿ. ತಲೆಯ ಮೇಲೆ ಕೈ ಇಟ್ಟು ಗಟ್ಟಿಯಾಗಿ ಸ್ತುತಿ ಮಾಡಿ ಪ್ರಾರ್ಥಿಸಿ. ಹಾಲೆಲೂಯಾ, 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 ಹಾಲೆಲೂಯಾ. ಜೋರಾಗಿ ಜೋರಾಗಿ ಹೃದಯದಿಂದ ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ನಿಮ್ಮ ನಾಮದಲ್ಲಿ ಅದ್ಭುತಗಳು ನಡೆಯಲಿ. ಈ ವಿಶ್ವದಲ್ಲಿ ಈ ಡಿವೈನ್ ವರ್ಡ್ ಮೂಲಕ ಹರಿಹರ ಬಸಿಲಿಕದಿಂದ ಈ ಆರಾಧನೆ ನೋಡುವ ನನ್ನ ಮಕ್ಕಳ ಮೇಲೆ, ವಿಶ್ವದ 750 ಕೋಟಿ ಜನರ ಮೇಲೆ, ಎಲ್ಲ ರಾಷ್ಟ್ರಗಳ ಅಧ್ಯಕ್ಷರ ಮೇಲೆ, ಎಲ್ಲ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಎಲ್ಲ ಗವರ್ನರ್ಗಳು, ವಿಶ್ವದಲ್ಲಿರುವ ಪ್ರಜಾಡಳಿತ ನಡೆಸುತ್ತಿರುವ MP, MLAಗಳು, ಡಿಕ್ಟೇಟರ್ಗಳು, ರಾಜರಾಣಿಯರು, ವಿಶ್ವದ ರಾಷ್ಟ್ರಗಳು, ಖಂಡಗಳು ಅಭಿಷೇಕವಾಗಲಿ. ಒಮ್ಮನಸ್ಸಿನಿಂದ ನಾವು ಮಾಡುವ ಪ್ರಯತ್ನಗಳು ಅಭಿಷೇಕವಾಗಲಿ. ವಿಶ್ವದಲ್ಲಿ ಆರೋಗ್ಯ ಇಳಿದು ಬರಲಿ. ಎಲ್ಲ ಪೊಲೀಸರ ಮೇಲೆ, ಅವರ ಕುಟುಂಬಗಳ ಮೇಲೆ, ಸೈನಿಕರ ಮೇಲೆ, ಅವರ ಕುಟುಂಬಗಳ ಮೇಲೆ, ಗಡಿ ಭಾಗದ ಸೈನಿಕರ ಮೇಲೆ ಸಮಾಧಾನದ ಆತ್ಮ ಪ್ರತಿಯೊಂದು ದೇಶ ವಿದೇಶಗಳ ಮೇಲೆ ಇಳಿದು ಬರಲಿ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ಬಿಟ್ಟು ಹೋಗಲಿ. ರೋಗ ರುಜಿನಗಳು ಬಿಟ್ಟು ಹೋಗಲಿ. ಟಚ್ 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 ಆ ಬಾಡಿ, ಹೀಲ್ ಆ ಬಾಡಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಎಲ್ಲರೂ ಮೊಣಕಾಲೂರಿ, ಸಾಧ್ಯವಾದರೆ ಒಂದು ಕೈಯನ್ನು ನೆಲದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ. ಮೊಣಕಾಲೂರಿ, ನೆಲದ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ. ನಿಮ್ಮ ಮನೆ, ನಿಮ್ಮ ನೆಲ, ಜಲ, ಹೊಲ, ರೈತರಿಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಎಲ್ಲ ರೈತ ವರ್ಗದವರಿಗಾಗಿ, ಅವರು ಬೆಳೆದ ಬೆಳೆಗೆ ಉತ್ತಮ ಬೆಳೆ, ಇಲ್ಲಿ ಹೆಚ್ಚಿನಾಗಿ ಬರುವವರು ರೈತಾಪಿ ವರ್ಗದವರು ತುಂಬ ಮಂದಿ ಬರ್ತಾರೆ. ನಿಮ್ಮ ಬೆಳೆ, ನಿಮ್ಮ ಕುರಿ, ನಿಮ್ಮ ದನ, ನಿಮ್ಮ ಮೇವು ಎಲ್ಲ ಆಶೀರ್ವಾದಗೊಳ್ಳಲಿ. ರೈತರು ಆತ್ಮಹತ್ಯೆ ಮಾಡದಿರಲಿ. ರೈತರಿಗೆ ಬೆಳೆ, ಒಳ್ಳೆ ಮಳೆ ಬರಲಿ. ಎಲ್ಲಿ ಈ ದಿನಗಳಲ್ಲಿ ನೆರೆ ಇದೆ, ಅನೇಕ ಕಡೆ ನೆರೆಯಿಂದ ಜನರು ಕಳ್ಕೊಂಡಿದ್ದಾರೆ. ದೇವಾ, ಆ ನೆರೆಯ ಮೇಲೆ, ಅಲ್ಲಿರೋ ಊರಿನ ಮೇಲೆ ಕರುಣೆಯಾಗಿರಿ. ಅದ್ಭುತ ಹರಿಹರ ಮಾತೆ ಊರನ್ನು ಆಶೀರ್ವದಿಸಲಿ. ನಮ್ಮ ಸರ್ಕಾರಗಳು ಮಾಡುವ ಪ್ರಯತ್ನ, ನಮ್ಮ ಆರಕ್ಷಕರು ಮಾಡುವ ಪ್ರಯತ್ನ, ಜಿಲ್ಲಾಧಿಕಾರಿಗಳು ಮಾಡುವ ಪ್ರಯತ್ನ, ನಮ್ಮ ಆರೋಗ್ಯ ಕಾರ್ಯಕರ್ತರು ಮಾಡುವ ಎಲ್ಲ ಪ್ರಯತ್ನಗಳು ಆಶೀರ್ವಾದಗೊಳ್ಳಲಿ. ನಾವಿವತ್ತು ಈ ರಾತ್ರಿ ವಿಶೇಷವಾಗಿ ಅವರಿಗಾಗಿ ಪ್ರಾರ್ಥಿಸಿ. ಈ ನೆಲ ಭಾರತ, ಈ ನೆಲ ಹರಿಹರ, ಈ ನೆಲ ಕರ್ನಾಟಕ ಆಶೀರ್ವಾದಗೊಳ್ಳಲಿ. ಭೂಕಂಪಗಳು, ಅತಿವೃಷ್ಟಿ, ಅನಾವೃಷ್ಟಿಗಳು ಉಂಟಾಗದಿರಲಿ. ಈ ಸಾಂಕ್ರಾಮಿಕ ರೋಗ, ವೈರಸ್ ಬಿಟ್ಟು ಸುಟ್ಟು ಬೂದಿಯಾಗಲಿ. ನೆಲದ ಮೇಲೆ ಕೈ ಇಟ್ಟು ಗಟ್ಟಿಯಾಗಿ ಸ್ತುತಿ ಮಾಡಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ಪುಣ್ಯ ಸ್ಥಳದಿಂದ ವಿಶ್ವಕ್ಕಾಗಿ ಪ್ರಾರ್ಥಿಸುತ್ತೇವೆ. ಈ ವಿಶ್ವ, ಈ ಭೂಮಂಡಲ ನಿನ್ನದಾಗಿದೆ ಸ್ವಾಮಿ. ಈ ಭೂಮಿಯ ಪೋಷಣೆ ನಮ್ಮ ಕರ್ತವ್ಯವಾಗಿದೆ ಸ್ವಾಮಿ. ನಿಸರ್ಗವನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ ಸ್ವಾಮಿ. ಈ ಭೂಮಿ, ಹೊಲ, ನೆಲ, ಜಲದ ಮೇಲಿರುವ ಎಲ್ಲ ನೆರೆಗಳು, ಎಲ್ಲ ಹಾವಳಿಗಳು, ಕ್ರಿಮಿ ಕೀಟಗಳು, ಜಂತುಗಳಿಂದ ಕಾಪಾಡಿರಿ. ನಮ್ಮ ರೈತರನ್ನು, ನಮ್ಮ ಜನರನ್ನು, ಎಷ್ಟೋ ಮಂದಿಗೆ ಕೆಲಸ ಇಲ್ಲ, ಅವರ ಮೇಲೆ ಕರುಣೆಯಾಗಿರಿ. ವಿಶ್ವದ ಮೇಲೆ ಕರುಣೆಯಾಗಿರಿ. ಟಚ್ our land, heal our land, bless our land, deliver our land. Hallelujah, 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 hallelujah. ಎರಡು ಕರಗಳನ್ನು ಮೇಲೆತ್ತಿ ನಾಳೆಯ ದಿನಕ್ಕಾಗಿ, ನಾಳೆ ಫಾದರ್ ಆಂಟನಿ ಪೀಟರ್, ಈ ಧರ್ಮ ಕೇಂದ್ರದ ನಮ್ಮ ಗುರುಗಳು, ಅವರಿಗಾಗಿ, ಎಲ್ಲ ಈ ಧರ್ಮ ಕೇಂದ್ರ 10 ಸಮುದಾಯಗಳು, ಜನರಿಗಾಗಿ, ಇಲ್ಲಿ ನಮಗೆ ಸಹಾಯ ಮಾಡುವ ಆರಕ್ಷಕರಿಗಾಗಿ, ಎಲ್ಲರಿಗಾಗಿ ಕರಗಳನ್ನೆತ್ತಿ ಸ್ತುತಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾಳೆಯ ದಿನ ಆಶೀರ್ವಾದವಾಗಲಿ. ನಡೆಯುವ ಪೂಜ್ಯ ಕಾರ್ಯಗಳು, ಪ್ರಾರ್ಥನೆಗಳು, ದೇಶಕ್ಕಾಗಿ, ವಿಶ್ವಕ್ಕಾಗಿ ಮಾಡುವ ಪ್ರಾರ್ಥನೆಗಳು ಅಭಿಷೇಕವಾಗಲಿ. ದೇವರ ಕರುಣೆ ನಮ್ಮ ಮೇಲೆ ಇಳಿದು ಬರಲಿ. ಕೋವಿಡ್ನಿಂದ ಮುಕ್ತಿ ಹೊಂದುವಂತಾಗಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕೊನೆಯ ಆಶೀರ್ವಾದಕ್ಕಾಗಿ ನಮ್ಮನ್ನೇ ಸಮರ್ಪಿಸಿ ಪ್ರಾರ್ಥಿಸೋಣ.
et fide supplementum sensum defectum genitor laudatio salus honor virtus quoque sit et benedictio procedenti abutro cum pace laudatio. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ. ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ಪರಮಪ್ರಸಾದಕ್ಕೆ ಆರಾಧನೆ ಮತ್ತು ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆಯನ್ನು ನಮಗಾಗಿ ನಡೆಸಿಕೊಟ್ಟಂತಹ ವಂದನೀಯ ಗುರುಗಳಾದ ಫ್ರಾಂಕ್ಲಿನ್ ಫಿಲಿಪ್ ಡಿಸೋಜಾ ಇವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ದಯಮಾಡಿ ಗಮನಿಸಿ, ಪ್ರತಿಯೊಬ್ಬರು ದೇವಾಲಯದೊಳಗೆ ಮತ್ತು ಹೊರಗಡೆ ಇರುವಂಥವರು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಲೇಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪೊಲೀಸರವರು ನಿಗಾ ವಹಿಸ್ತಾ ಇದ್ದಾರೆ, ನೀವು ಹೊರಗಡೆ ಹೋದರೆ ಗೊತ್ತಾಗ್ತದೆ. ಆದರೆ ದಯಮಾಡಿ ಇದನ್ನು ಅನುಸರಿಸಬೇಕು. ನಮಗೆ ಇಷ್ಟೊಂದು ಭಾಗ್ಯವನ್ನು ದೇವರು ಕರುಣಿಸಿದ್ದಾರೆ, ಅದಕ್ಕಾಗಿ ನಾವು ವಂದನೆಯನ್ನು ಸಮರ್ಪಿಸಬೇಕು. ಆದರೆ ಸರ್ಕಾರದ ಕಾನೂನನ್ನು ಚಾಚು ತಪ್ಪದೆ ಪಾಲಿಸಲು ಮರೆಯದಿರೋಣ. ನೆನಪಿಟ್ಟುಕೊಳ್ಳಿ, ಮಾಸ್ಕನ್ನು ಧರಿಸುವುದು ಕಡ್ಡಾಯವಾಗಿರುತ್ತದೆ. ಪುತ್ರರೊಡಗೂಡಿ ಪವಿತ್ರ ಶಿಲ್ವೆಯ ಗುತ್ತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.